ಸಾಯಂಕಾಲ ಸುಮಾರು 4:30 ಗೋಕರ್ಣದ ಪ್ರಸಿದ್ಧ ಓಂ ಬೀಚ್ ಕೊನೆಯ ಅಂಚಿನಲ್ಲಿ ಒಬ್ಬ ರಷ್ಯನ್ ಮಹಿಳೆ ಒಬ್ಬಳೇ ಮಲಗಿದ್ದನ್ನ ಕಂಡು ಕೆಲವು ಹುಡುಗರು ಅವಳನ್ನೇ ಗುರಾಯಿಸಿದ್ದಾರೆ. ಆದರೆ ಅವಳು ತನ್ನ ಪಾಡಿಗೆ ತಾನು ಮಲಗಿದ್ದನ್ನ ಕೊಂಡು ಅವರು ಕೂಡ ಸುಮ್ಮನೆ ತಮ್ಮ ಪಾಡಿಗೆ ಅಲ್ಲಿಯೇ ಮಜಾ ಮಾಡುತ್ತಾ ಕುಳಿತಿದ್ದಾರೆ. ಆದರೆ ಸಾಯಂಕಾಲ 7 ಗಂಟೆ ಆದರೂ ಕೂಡ ಆ ಮಹಿಳೆ ಮಾತ್ರ ಅಲ್ಲಿಂದ ಎದ್ದಿಲ್ಲ. ಅದು ಮೇಲಾಗಿ ಅರ್ಧಮರ್ಧ ಬಟ್ಟೆ ಹಾಕಿಕೊಂಡು ಮಲಗಿದ್ದಳು. ಕೊನೆಗೆ ಸ್ವಲ್ಪ ಸಂಶಯ ಬಂದಂತಹ ಆ ಹುಡುಗರಿಗೆ ಹತ್ತಿರ ಹೋಗಿ ನೋಡಿದಾಗ, ಅವಳನ್ನ ಮುಟ್ಟಿ ನೋಡಿದಾಗ ಮತ್ತು ಅವಳನ್ನ ಪರೀಕ್ಷಿಸಿದಾಗ ಅವಳ ಉಸಿರಾಟವೇ ನಿಂತು ಹೋಗಿದ್ದು ಕಂಡು ಬಂದಿದೆ. ತಕ್ಷಣವೇ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಪೊಲೀಸರನ್ನ ಕರೆಸಿದಾಗ ಪೊಲೀಸರು ಕೂಡ ಶಾಕ್ ಆಗಿ ಹೋಗಿದ್ದರು. ಅಷ್ಟಕ್ಕೂ ಆವತ್ತು ಆ ಓಂ ಬೀಚ್ನಲ್ಲಿ ನಡೆದಿದ್ದೇನು? ಓಂ ಬೀಚ್ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದಲ್ಲಿದೆ ಸ್ನೇಹಿತರೆ. ಶಿವನಾತ್ಮ ಲಿಂಗವೇ ಧರೆ ಸ್ಪರ್ಶಿಸಿದ ಮಹಾನ್ ಪುಣ್ಯಕ್ಷೇತ್ರ ಎಂದು ಹೆಸರಾದ ಗೋಕರ್ಣ ಕೇವಲ ಪುಣ್ಯಕ್ಷೇತ್ರವಷ್ಟೇ ಅಲ್ಲ, ಸೌಂದರ್ಯದ ನೆಲವೀಡು, ಪ್ರಕೃತಿ ದೇವಿಯ ಅನುಗ್ರಹಕ್ಕೆ ಪಾತ್ರವಾದ ಸಿರಿನಾಡಾಗಿದೆ ಸ್ನೇಹಿತರೆ. ಸುಂದರ ಬೆಟ್ಟ ಗುಡ್ಡಗಳ ಮಡಿಲಲ್ಲಿ ಮೈಚೆಲ್ಲಿರುವ ಸಮುದ್ರದಡಿಯಲ್ಲಿ ಈ ಊರು ಆಸ್ತಿಕರು ಹಾಗೂ ನಾಸ್ತಿಕರಿಬ್ಬರನ್ನು ತನ್ನತ್ತ ಸೆಳೆಯುವುದರಲ್ಲಿ ಯಶಸ್ವಿಯಾಗಿದೆ ಅಂದರೆ ಅತಿಶಯೋಕ್ತಿ ಆಗಲಾರದು ಸ್ನೇಹಿತರೆ. ಗೋಕರ್ಣವು ಧಾರ್ಮಿಕವಾಗಿ ಎಷ್ಟು ಪ್ರಸಿದ್ಧಿ ಹೊಂದಿದೆಯೋ ಅಷ್ಟೇ ಪ್ರಸಿದ್ಧಿ ಪ್ರವಾಸಿ ತಾಣೆಯಾಗಿಯೂ ಹೊಂದಿದೆ. ಮುಖ್ಯವಾಗಿ ಗೋಕರ್ಣವು ಬೀಚುಗಳಿಗೆ ಪ್ರಸಿದ್ಧವಾಗಿದೆ. ಸಾಕಷ್ಟು ಕಡಲ ತೀರಗಳ ಜೊತೆಗೆ ಜಲ ಕ್ರೀಡೆಗಳನ್ನು ಕೂಡ ನೀವು ಇಲ್ಲಿ ಎಂಜಾಯ್ ಮಾಡಬಹುದು. ಪ್ರತಿ ವರ್ಷ ಪ್ರವಾಸಿಗರು ಗೋಕರ್ಣಕ್ಕೆ ಮಹಾಬಲೇಶ್ವರನ ದರ್ಶನ ಪಡೆದು ಮೋಕ್ಷವನ್ನು ಹುಡುಕುವವರು ಕೆಲವರಾದರೆ, ಇನ್ನೊಂದೆಡೆ ವಿಶ್ರಾಂತಿ ಬಯಸಿ ಸ್ನೇಹಿತರೊಂದಿಗೆ ಮೋಜು ಮಸ್ತಿಗಾಗಿ ಗೋಕರ್ಣ ಬೀಚ್ಗೆ ಬರುವವರು ಸಾಕಷ್ಟು ಜನರಿದ್ದಾರೆ. ಇಲ್ಲಿನ ಕಡಲ ತೀರಗಳು ಅಂದರೆ ಬೀಚ್ಗಳು ಅಡ್ಡಾಡಿ ಆನಂದ ಅನುಭವಿಸಲೆಂದೇ ದೇಶ ವಿದೇಶದಿಂದ ಸಾವಿರಾರು ಪ್ರವಾಸಿಗರು ಇಲ್ಲಿ ಆಗಮಿಸುತ್ತಾರೆ. ಇಲ್ಲಿಯೇ ಬೀಡಾರ ಹೂಡಿ ವಾರಗಟ್ಟಲೆ ಅಲ್ಲದೆ ತಿಂಗಳುಗಟ್ಟಲೆ ಇದ್ದು ಅಮಿತಾನಂದವನ್ನು ಅನುಭವಿಸುತ್ತಾರೆ. ಗೋಕರ್ಣ ಬೀಚ್ ದೇಶದಲ್ಲಿ ಪ್ರಮುಖ ಬೀಚ್ಗಳಲ್ಲಿ ಒಂದಾಗಿದೆ. ಟ್ರೆಕ್ಕಿಂಗ್, ಯೋಗಕ್ಕೆ ಹೆಸರುವಾಸಿಯಾಗಿರುವ ಈ ಕಡಲ ತೀರಗಳು ಶಾಂತ ರಜಾದಿನವನ್ನು ಕಳೆಯಲು ಸೂಕ್ತವಾಗಿದೆ. ತೆಂಗಿನ ಮರಗಳು ಮತ್ತು ತಾಳೆ ಮರಗಳು, ಸಾಗರ ಮತ್ತು ಸ್ವಚ್ಛವಾದ ಮರಳುಗಳಿಂದ ಕೂಡಿದೆ ಈ ಗೋಕರ್ಣ. ಗೋಕರ್ಣದ ಬಳಿ 10 ಬೀಚುಗಳಿವೆ. ಅವುಗಳಲ್ಲಿ ಓಂ ಬೀಚ್ ಹಾಗೂ ಕೂಡ್ಲೆ ಬೀಚ್ ಜಗತ್ ವಿಖ್ಯಾತವಾಗಿದೆ. ಓಂ ಬೀಚ್ ತನ್ನ ಆಕಾರದಿಂದಲೇ ಈ ಹೆಸರನ್ನು ಪಡೆದುಕೊಂಡಿದೆ. ಅಂದರೆ ಈ ಕಡಲ ತೀರ ಓಂ ಆಕಾರದಲ್ಲಿದೆ. ಇನ್ನು ಕೂಡ್ಲೆ ಬೀಚ್ ತನ್ನ ಸ್ವಚ್ಛತೆಯಿಂದ ಪ್ರವಾಸಿಗರನ್ನು ಸೆಳೆಯುತ್ತದೆ. ಅರ್ಧ ಚಂದ್ರಾಕೃತಿಯಲ್ಲಿರುವ ಈ ಬೀಚ್ ನಯನ ಮನೋಹರವಾಗಿದೆ. ಗೋಕರ್ಣವನ್ನು ಹತ್ತಿರದ ನಗರಗಳೊಂದಿಗೆ ರಸ್ತೆಯ ಮೂಲಕ ಉತ್ತಮವಾದ ಸಂಪರ್ಕ ಹೊಂದಿದೆ. ನೀವು ಹತ್ತಿರದ ನಗರಗಳಾದಂತಹ ಪಣಜಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಹೀಗೆ ಅನೇಕ ನಗರಗಳಿಂದ ನೇರ ಬಸ್ಸುಗಳನ್ನು ನೀವು ಕಾಣಬಹುದು. ಒಂದು ವೇಳೆ ನೀವು ವಿಮಾನದ ಮೂಲಕ ತಲುಪಬೇಕೆಂದರೆ 2 ವಿಮಾನ ನಿಲ್ದಾಣಗಳಿವೆ. ಒಂದು ಹುಬ್ಬಳ್ಳಿಯ ವಿಮಾನ ನಿಲ್ದಾಣ, ಇನ್ನೊಂದು ಗೋವಾದ ವಿಮಾನ ನಿಲ್ದಾಣವಾಗಿದೆ. ಹತ್ತಿರದ ರೈಲು ನಿಲ್ದಾಣ ಎಂದರೆ ಅದು ಗೋಕರ್ಣದ ರೈಲ್ವೆ ನಿಲ್ದಾಣ ಆಗಿದೆ ಸ್ನೇಹಿತರೆ. ಗೋಕರ್ಣ ಬೆಳಗಾವಿಯಿಂದ ಸುಮಾರು 236 ಕಿಲೋಮೀಟರ್ ದೂರದಲ್ಲಿದ್ದರೆ ಹುಬ್ಬಳ್ಳಿ ಧಾರವಾಡದಿಂದ 158 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಕಡಲ ತೀರದ ರಾಜಧಾನಿ ಮಂಗಳೂರಿನಿಂದ 231 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 482 ಕಿಲೋಮೀಟರ್ ದೂರದಲ್ಲಿದೆ. ಗೋಕರ್ಣದ ಈ ಬೀಚುಗಳಿಗೆ ನೀವು ಯಾವಾಗಲಾದರೂ ಭೇಟಿ ಕೊಡಬಹುದು. ಯಾಕಂದರೆ ಪ್ರತಿ ಸೀಸನ್ ಅಂದರೆ ಪ್ರತಿ ಋತುವಿನಲ್ಲಿ ಗೋಕರ್ಣದ ಬೀಚುಗಳು ತನ್ನದೇ ಆದ ಸೌಂದರ್ಯವನ್ನು ಹೊರಚೆಲ್ಲುತ್ತವೆ. ಗೋಕರ್ಣದ ಕೇಂದ್ರ ಬಸ್ ನಿಲ್ದಾಣದಿಂದ 3 ಕಿಲೋಮೀಟರ್ ಸಮುದ್ರದುಂಟ ಸಾಗಿದರೆ ನಿಮಗೆ ಕೂಡ್ಲೆ ಬೀಚ್ ಸಿಗುತ್ತದೆ. ಅಲ್ಲಿಂದ 2 ಕಿಲೋಮೀಟರ್ ಅಂತರದಲ್ಲಿಯೇ ಈ ಓಂ ಬೀಚ್ ಇರೋದು. ಸಮುದ್ರ ದಡದಲ್ಲಿ ನಡೆದು ಸಾಗಿ ಈ ಬೀಚುಗಳನ್ನು ನೋಡುವುದು ಒಂದು ಸಾಹಸವೇ ಸರಿ. ಇದನ್ನು ನೀವು ಚಾರಣ ಎಂದರೂ ತಪ್ಪಿಲ್ಲ.
ಬೆಟ್ಟಗಳನ್ನು ಹತ್ತಿ ಇಳಿದು ಸಮುದ್ರದ ದಂಡೆಯಲ್ಲಿ ನಿಸರ್ಗದ ಸೌಂದರ್ಯವನ್ನು ಸವಿಯುತ್ತಾ ಹೆಜ್ಜೆ ಹಾಕಿದರೆ ನೀವು ಎಷ್ಟು ಕಿಲೋಮೀಟರ್ ನಡೆದಿದ್ದೀರಿ ಎಂಬುದು ನಿಮಗೆ ಅರಿವೇ ಆಗುವುದಿಲ್ಲ. ಗೋಕರ್ಣದ ಕೇಂದ್ರ ಬಸ್ ನಿಲ್ದಾಣದಿಂದ ಓಂ ಬೀಚ್ಗೆ ಹಲವಾರು ಆಟೋ ಸರ್ವಿಸ್ ಕೂಡ ನಿಮಗೆ ಲಭ್ಯವಿದೆ. ವಿದೇಶಿ ಪ್ರವಾಸಿಗರು ಇಲ್ಲಿಗೆ ದಂಡೋಪದಂಡವಾಗಿ ಆಗಮಿಸುತ್ತಾರೆ. ಓಂ ಬೀಚ್ನಿಂದ ಸಮುದ್ರ ದಡದಲ್ಲಿ 10 ಕಿಲೋಮೀಟರ್ ಅಷ್ಟು ದೂರ ಸಾಗಿದರೆ ಅಲ್ಲಿ ಅಘನಾಶಿನಿ ನದಿ ಸಮುದ್ರ ಸೇರುವ ಸುಂದರ ದೃಶ್ಯವನ್ನು ಇಲ್ಲಿ ನೀವು ಕಾಣಬಹುದು. ಈ ಪ್ರದೇಶದ ನೈಸರ್ಗಿಕ ಸಂಪತ್ತು ಎಲ್ಲರ ಮನಸ್ಸನ್ನು ಅಯಸ್ಕಾಂತದಂತೆ ಸೆಳೆಯುತ್ತದೆ. ಈ ತಾಣದಲ್ಲಿ ಸೂರ್ಯಾಸ್ತವನ್ನು ನೋಡುವುದೇ ಒಂದು ಸೊಬಗು ಸ್ನೇಹಿತರೆ. ಓಂ ಬೀಚ್ ತೀರದಲ್ಲಿ ಸುಸಜ್ಜಿತವಾದ ಡೇರೆಗಳು ಅರ್ಥಾತ್ ಬೀಚ್ ಶಾಕ್ಗಳು, ಗುಡಿಸಲುಗಳು ಲಭ್ಯ ಇದೆ ಸ್ನೇಹಿತರೆ. ಗೋಕರ್ಣದ ಸುತ್ತಮುತ್ತಲೂ ಹಲವಾರು ಹೋಟೆಲ್ಗಳು ಹಾಗೂ ರಿಸಾರ್ಟ್ಗಳು ಹಾಗೂ ಹೋಮ್ ಸ್ಟೇಗಳು ನಿಮಗೆ ಲಭ್ಯವಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಮುರುಡೇಶ್ವರ, ಕುಮಟಾ, ಭಟ್ಕಳ, ಗೋವಾ, ಕಾರವಾರ ಅಥವಾ ಗೋಕರ್ಣಕ್ಕೆ ಹೋದರೆ ಓಂ ಬೀಚ್ ಮಾತ್ರ ಮಿಸ್ ಮಾಡಬೇಡಿ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಹಲವಾರು ಕಾರಣಗಳಿಂದ ಓಂ ಬೀಚ್ ಕುಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ. ಮೊದಲು ಹೆಚ್ಚಾಗಿ ರಷ್ಯನ್ ಪ್ರವಾಸಿಗರು ಗೋವಾ ಬೀಚ್ಗಳನ್ನು ಬಯಸುತ್ತಿದ್ದರು. ಆದರೆ ಇತ್ತೀಚೆಗೆ ಅವರು ಕೂಡ ಗೋಕರ್ಣಕ್ಕೆ ವಲಸೆ ಬರುತ್ತಿದ್ದಾರೆ. ಈ ಹುಡುಗಿ ಕೂಡ ರಷ್ಯಾ ಮೂಲದವಳು. ಕೆಲವು ದಿನಗಳಿಂದ ಈ ಬೀಚ್ನಲ್ಲಿ ಇರೋದು ತಿಳಿದು ಬಂದಿದೆ. ಅಕ್ಟೋಬರ್ 18ನೇ ತಾರೀಕು ವಿಪರೀತ ಡ್ರಗ್ ಸೇವನೆಯಿಂದ ಹೆಚ್ಚು ಕಡಿಮೆ ಒಂದು ರಾತ್ರಿ ಮತ್ತು ಮರುದಿನ ಸಾಯಂಕಾಲದವರೆಗೆ ಆ ಬೀಚ್ನಲ್ಲಿಯೇ ಮಲಗಿರುವುದು ಗೊತ್ತಾಗಿದೆ. ಈ ನಡುವೆ ಅವಳಿಗೆ ಆಂತರಿಕವಾಗಿ ಶ್ವಾಸಕೋಶದ ಸಮಸ್ಯೆ ಕೂಡ ಇದ್ದಿದ್ದು ಪೋಸ್ಟ್ ಮಾರ್ಟಮ್ ನಂತರ ಗೊತ್ತಾಗಿದೆ. ವಿಪರೀತ ಮಾದಕ ವಸ್ತುಗಳ ಸೇವನೆ ಮತ್ತು ಶ್ವಾಸಕೋಶದ ತೊಂದರೆಯಿಂದ ಆ ಮಹಿಳೆ ಮೃತಪಟ್ಟಿದ್ದರು ಅಂತ ಘೋಷಿಸಲಾಗಿತ್ತು. ನೋಡಿದಿರಾ ಸ್ನೇಹಿತರೆ, ಯಾವ ರೀತಿ ನಮ್ಮ ಬೀಚ್ಗಳು, ನಮ್ಮ ಪವಿತ್ರ ಜಾಗಗಳು ಕೂಡ ಈಗ ಇಂಥವರಿಂದ ಹಾಳಾಗುತ್ತದೆ ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ. ಆಮೇಲೆ ಈಗ ಇಲ್ಲಿ ಪೊಲೀಸರು ಪ್ರತಿದಿನ ಇಂಥವರನ್ನ ಗೊತ್ತು ಹಿಡಿಯಲು ಗಸ್ತು ಕೂಡ ತಿರುಗುತ್ತಿದ್ದಾರೆ. ಸ್ನೇಹಿತರೆ, ಓಂ ಬೀಚ್ ಹಾಗೂ ಗೋಕರ್ಣದ ಅನುಭವ ನಿಮ್ಗೇನಾದ್ರೂ ಆಗಿದ್ದರೆ ಹಾಗೂ ಗೋಕರ್ಣದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.